ಕರ್ನಾಟಕದ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ಶಾಸಕರೆಂದು ಜನಮೆಚ್ಚುಗೆ ಪಡೆದು ಸತತ 6 ಬಾರಿ ಸುಳ್ಯದ ಶಾಸಕರಾಗಿ ಆಯ್ಕೆಯಾಗಿ ಇದೀಗ ಕರ್ನಾಟಕ ಸರ್ಕಾರದ ಮೀನುಗಾರಿಕೆ, ಬಂದರು ಮತ್ತು ಒಳಸಾರಿಗೆ ಸಚಿವ ಸ್ಥಾನವನ್ನು ಪಡೆದ ಎಸ್ ಅಂಗಾರರಿಗೆ ಸುಳ್ಯದ ಚೆನ್ನಕೇಶವ ದೇವಸ್ಥಾನದ ವೇದಿಕೆಯಲ್ಲಿ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಸುಳ್ಯ ಕ್ಷೇತ್ರದ ಮತದಾರರ ಪರವಾಗಿ ಅಭಿನಂದನೆಗಳು. 27 ವರ್ಷಗಳಿಂದ ಶಾಸಕ ಅಂಗಾರಾಗಿದ್ದವರು ಇದೀಗ ಕ್ಷೇತ್ರದ ಮತದಾರರ ಎಲ್ಲ ಸಜ್ಜನ ಬಂಧುಗಳ ಒತ್ತಾಸೆಯಂತೆ ಮಾನ್ಯ ಯಡಿಯೂರಪ್ಪನವರ ಸಂಪುಟದಲ್ಲಿ ಸಚಿವರಾಗಿ ಸಚಿವಾಶ್ರಯ ಸಂಗಾರ ಎನ್ನುವಂಥ ಗೌರವಕ್ಕೆ ಪಾತ್ರರಾಗಿ ಇಡೀ ಸುಳ್ಯ ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೌರವವನ್ನು ತಂದಿದ್ದು ನಮಗೆ ಅಭಿನಂದನೆಗಳು. ಕರ್ನಾಟಕ ಸರ್ಕಾರದ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆಯ ಸಚಿವ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಆರೋಗ್ಯ ಮೂರ್ತಿ ಚೆನ್ನಕೇಶವ ದೇವರು ಅನುಗ್ರಹಿಸಲಿ. ಮಂತ್ರಿ ಆಗ್ತಾರೆ, ಇದನ್ನು ನಾವೆಲ್ಲ ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ. ಅತ್ಯಂತ ಬಲಾತ್ಕಾರವಾಗೇ ಮಾಡಿ ಬೆಳೆಸಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಆ ರೀತಿಯ ಒಂದು ಸಂಘದ ಒಂದು ಪ್ರಾಥಮಿಕ ಶಿಕ್ಷಾ ವರ್ಗ ಇರ್ಬೋದು, ಸಂಘ ಶಿಕ್ಷಾ ವರ್ಗ ಇರ್ಬೋದು, ಈ ರೀತಿಯ ಎಲ್ಲ ರೀತಿಯ ವಂದನೆಗಳನ್ನು ಸಲ್ಲಿಸಬೇಕು. ತನ್ಮೂಲಕ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಅವರ ಪೂರ್ತಿ ಸೇವೆಯನ್ನು ಪಡೆದುಕೊಳ್ಬೇಕು ಎನ್ನುವಂಥ ಆಶೆಯಿಂದ ಬಂದಿರುವಂಥ ಎಲ್ಲ